ಇವತ್ತು ನಾನು ನುಗ್ಗೆ ಸೊಪ್ಪಿಂದು ಪರೋಟ ಮಾಡ್ತೇನೆ. ನುಗ್ಗೆ ಸೊಪ್ಪು, ನೀರುಳ್ಳಿ, ಶುಂಠಿ, 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, ಮೆಣಸು ಹುಡಿ, ಜೀರಿಗೆ ಹುಡಿ, ಹೀಂಗು, ಉಪ್ಪು, ಹಳದಿ ಹುಡಿ, ಕೊತ್ತಂಬರಿ ಹುಡಿ. ಫಸ್ಟಿಗೆ ಇದೆಲ್ಲ ಹಾಕ್ತೇನೆ. ಹತ್ತು ನಿಮಿಷ ಇಡಬೇಕಿದು. ಹೀಂಗು ಹಾಕಿದೆ, ಜೀರಿಗೆ, ಬೆಳ್ಳುಳ್ಳಿ ಚಟ್ನಿ ಮಾಡಲಿಕ್ಕೆ ಇದು. ನಾನು ಒಂದು 5-6 ಮೆಣಸು ಬಿಸಿ ನೀರಿನಲ್ಲಿ ಹಾಕಿ ಇಟ್ಟದು, ಅದು ಹಾಕ್ತೇನೆ. ಉಪ್ಪು ಹಾಕ್ತೇನೆ, ಸ್ವಲ್ಪ ಹುಳಿ ಹಾಕ್ತೇನೆ, ಬೆಲ್ಲ ಹಾಕ್ತೇನೆ. ಬೆಲ್ಲ ಕರಗಬೇಕು, ನೀರು ಸಹ ಇದಾಗಬೇಕು, ಮತ್ತೆ ಕಡಿತೇನೆ. ಈಗ ಕಡಿತೇನೆ ಚಟ್ನಿ. ತೆಳ್ಳಗೆ ಮಾಡಿ ಲಟ್ಟಿಸಬೇಕು, ಮತ್ತೆ ತುಪ್ಪ ಹಾಕಿ ಕಾಯಿಸಬೇಕು.
ವೇಟ್ ಲಾಸಿಗೆಲ್ಲ ಭಾರಿ ಒಳ್ಳೇದಿದು ನುಗ್ಗೆ ಸೊಪ್ಪು. ಯೂಸ್ ಮಾಡಬೇಕು, ಹೆಲ್ತಿಗೆ ಭಾರಿ ಒಳ್ಳೇದಂತೆ. ದಿವಸಕ್ಕೆ 4 ಸ್ಪೂನು ತುಪ್ಪ ತಿನ್ಬೇಕಂತೆ. ನುಗ್ಗೆ ಸೊಪ್ಪಿಂದು ಪರೋಟ ಮತ್ತು ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.